ಮಂಗಳೂರಿನಲ್ಲಿ ಅಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುತ್ತಿದೆ. ಇದಕ್ಕೆ ನಾವು ಕಾನೂನು ರೀತಿಯ ಹೋರಾಟ ಮಾಡುತ್ತೇವೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕುದ್ರೋಳಿ ಪರಿಸರದಲ್ಲಿರುವ ಕಸಾಯಿಖಾನೆಯನ್ನ ನ್ಯಾಯಾಲಯದ ಆದೇಶದಿಂದ ಸದ್ಯ ಮುಚ್ಚಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆ, CRZ ನಿಯಮ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ನ್ಯಾಯಾಲಯ ಅದನ್ನು ಮುಚ್ಚಿದೆ. ಆದರೆ ಇದನ್ನ ಮತ್ತೆ ತೆರೆಯಲು ಅಲ್ಪಸಂಖ್ಯಾತರು, ಮುಸ್ಲಿಂ ಸಂಘಟನೆಗಳು ಸಿದ್ದರಾಮಯ್ಯನವರಿಗೆ ಮನವಿ ಕೊಟ್ಟ ತಕ್ಷಣ ಅದನ್ನು ತೆರೆಸಲು ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ಇದು ಖಂಡನೀಯ. ಗೋಹತ್ಯೆ ಮಾಡುತ್ತಾ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿರುವ ಇವರು ಮುಚ್ಚಿರುವ ಅನಧಿಕೃತ ಕುದ್ರೋಳಿ ಕಸಾಯಿಖಾನೆಯನ್ನ ತೆರೆಯಲು ಮುಂದಾಗಿದ್ದಾರೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎಂದು ವೇದವ್ಯಾಸ್ ಹೇಳಿದ್ದಾರೆ. ಇವತ್ತು ಪೊಲ್ಯೂಷನ್ ಬೋರ್ಡ್ನಿಂದ ಎಲ್ಲ ನಿಯಮಗಳು ಸಂಪೂರ್ಣವಾಗಿ ಸರಿ ಮಾಡಿದ್ದಾರಾ? CRZ ನಿಯಮವನ್ನು ಸರಿ ಮಾಡಿದ್ದಾರಾ? CRZ ನಿಯಮದಲ್ಲಿ ಆ ನದಿ ಭಾಗದಲ್ಲಿದ್ದಂಥ 100 ಮೀಟರ್ ಬಿಟ್ಟು ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬೇಕು, 100 ಮೀಟರ್ನ ಉಲ್ಲಂಘನೆ ಮಾಡಿದ್ದೀರಿ. ಅದೆಲ್ಲವೂ ಉಲ್ಲಂಘನೆ ಮಾಡಿ ಕಸಾಯಿಖಾನೆಯನ್ನು ಹೇಗೆ ಮಾಡ್ತೀರಿ ಅಂತ ಹೇಳುವಂಥ ಪ್ರಶ್ನೆ ನಾವು ಹಲವಾರು ಬಾರಿ ಅಧಿಕಾರಿಗಳ ಹತ್ರ ಕೇಳಿದ್ರು ಕೂಡ ಇವತ್ತು ಅದನ್ನು ರಿಪೇರಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೀರಿ. ನೀವು ಇಲ್ಲೀಗಲ್ ಸ್ಲಾಟರ್ ಹೌಸ್ಗಳಿಗೆ, ಇಲ್ಲೀಗಲ್ ಆಗಿ ಚಟುವಟಿಕೆ ಮಾಡುವಂಥವರಿಗೆ ಇವತ್ತು ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಈ ಅವಕಾಶಗಳಿಲ್ಲದಂಥ ಆ ಒಂದು ಕಸಾಯಿಖಾನೆಗೆ ತಮ್ಮ ರಾಜಕೀಯ ಪ್ರೇರಿತವಾಗಿ ಆ ಕಸಾಯಿಖಾನೆಯನ್ನು ಉಪಯೋಗ ಮಾಡುವಂಥ ಕೆಲಸ ಕಾರ್ಯಗಳ ಮಾಡ್ತಾ ಇದ್ದೀರಿ. ಇದಕ್ಕೆ ಪುನರಪಿ ನಾವು ಕಾನೂನು ರೀತಿಯ ಹೋರಾಟವನ್ನು ಮಾಡಬೇಕು. ಅದನ್ನು ಮಾಡೇ ಮಾಡ್ತೀವಿ. ಅದು ಭಾರತೀಯ ಜನತಾ ಪಾರ್ಟಿ, ನಮ್ಮ ಸಂಘ ಪರಿವಾರ ನಾವು ವಿರೋಧ ಮಾಡಿ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಒಟ್ಟಾರೆ ನಿಮ್ಮ ಆಡಳಿತದಲ್ಲಿ ನಮ್ಮೆಲ್ಲ ಭಾವನೆಗಳಿಗೆ ಧಕ್ಕೆ ಆಗುವಂಥ ಎಲ್ಲ ಪ್ರಕ್ರಿಯೆಗಳು ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಆಡನ್ನು ಕತ್ತರಿಸಿ ಮಟನ್ ಮಾಂಸವನ್ನು ಮಾಡುವಂಥದ್ದು ಅದು ಒಂದು ಭಾಗ. ದನವನ್ನು ತಾವು ಕೊಲ್ಲುವಂಥ ರೀತಿಯ ಹದೆ ಮಾಡುವಂಥ ರೀತಿಯಲ್ಲಿ ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ರೀತಿಯಲ್ಲಿ ಅದು ಕಸಾಯಿಖಾನೆಯಾಗಿ ಉಪಯೋಗಿಸಲಿಕ್ಕೆ ಸರ್ಕಾರದಿಂದ ಹಿಡಿದು ಎಲ್ಲ ಇಲಾಖೆ ಪೊಲ್ಯೂಷನ್ ಮತ್ತು CRZನ ಮಾನದಂಡಗಳು ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲದಿದ್ದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ನೀವು ಅವರಿಗೆ ಸಮಾಧಾನ ಮಾಡಲಿಕ್ಕೆ ಹೊಡ್ತೀರಿ. ಸಿದ್ದರಾಮಯ್ಯ ಅವರೇ, ನೀವು ಭಾಳ ದಿನ ಇನ್ನು ಕುರ್ಚಿಯಲ್ಲಿ ಉಳಿಯಲ್ಲ. ಆ ಕುರ್ಚಿಯಲ್ಲಿ ಭಾಳ ದಿನ ಮುಖ್ಯಮಂತ್ರಿಗಳಾಗಿ ಇರಲ್ಲ ನೀವು. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕುರ್ಚಿಯನ್ನು ಬಿಟ್ಟು ಹೋಗಿ ಇನ್ನೊಬ್ಬರಿಗೆ ಬಿಟ್ಟು ಕೊಡುವ ಮುಂಚೆ ಅಥವಾ ನಿಮ್ಮನ್ನು ಪಕ್ಷ ಜವಾಬ್ದಾರಿಯಿಂದ ತೆಗೆಯುವ ಮುಂಚೆ ಈ ರೀತಿಯ ಗೋ ಹತ್ಯೆಗೆ ಸಹಕಾರವನ್ನು ಕೊಡಬೇಡಿ. ಅದರ ಶಾಪವೇ ನಿಮಗೆ ತಟ್ಟಿದೆ.